ಬಿರುಗಾಳಿಯ ಅಬ್ಬರಕ್ಕೆ ಬಂಟ್ವಾಳ ತಾಲೂಕಿನ ಕುರಿಯಾಳ ಗ್ರಾಮದಲ್ಲಿ 1000ಕ್ಕೂ ಅಧಿಕ ಅಡಿಕೆ ಮರಗಳು ನೆಲಕ್ಕುರುಳಿ ಬಿದ್ದಿದ್ದು ಕೃಷಿಕರು ಕಂಗಾಲಾಗಿದ್ದಾರೆ. ಶುಕ್ರವಾರ ಸಂಜೆ ಬೀಸಿದ ಸುಂಟರ ಗಾಳಿಗೆ ಕುರಿಯಾಳ ಗ್ರಾಮದ ಮಾಯಲ್ ಕೋಡಿ ಹೆಂಡ್ರ ಕ್ರಾಸ್ತಾ, ಲಾರೆನ್ಸ್ ಡಿಕೋಸ್ತಾ, ಸತೀಶ್ ಶೆಟ್ಟಿ, ರಂಜಿತ್ ಶೆಟ್ಟಿ ಹಾಗೂ ತೆಂಕಬೆಳ್ಳೂರು ಗ್ರಾಮದ ಕುಂದಬೆಟ್ಟು ಜಯರಾಮ್ ಶೆಟ್ಟಿಯವರ ತೋಟದ ಸಾಧಾರಣ 1000 ಅಡಿಕೆ ಮರಗಳು ಗಾಳಿಗೆ ತುಂಡಾಕಿ ಬಿದ್ದಿವೆ. ಹಾಗೂ ತೆಂಗಿನ ಮರ ಹಾಗೂ ಇತರ ಮರಗಳು ಕೂಡ ಧರಾಶಾಹಿಯಾಗಿವೆ. ತಂತಿ ಕಂಬದ ಮೇಲೆ ಮರ ಬಿದ್ದ ಪರಿಣಾಮ ಕಂಬಗಳು ಕೂಡ ಉರುಳಿ ಬಿದ್ದು 2 ಬಾಳೆಗಿಡ ಕೂಡ ಗಾಳಿಗೆ ನೆಲಸಮವಾಗಿದೆ. ನಿರಂತರವಾಗಿ ಎಡಬಿಡದೆ ಸುರಿಯುವ ಮಳೆಗೆ ಅಡಿಕೆ ಕಾಯಿಗಳು ಕೊಳೆ ರೋಗಕ್ಕೆ ಬಿದ್ದು ರೈತರು ಆರ್ಥಿಕವಾಗಿ ಕಂಗಾಲಾಗಿದ್ರು. ಇದೀಗ ಗಾಳಿಗೆ ಫಲ ನೀಡುವ ಲಕ್ಷಾಂತರ ರೂಪಾಯಿ ಮೌಲ್ಯದ ಅಡಿಕೆ ಮರಗಳು ನೆಲಕ್ಕುರುಳಿದ ಪರಿಣಾಮವಾಗಿ ರೈತರಿಗೆ ಬದುಕು ಕಷ್ಟವಾಗಿದೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಪೆರಾಜೆ ಗ್ರಾಮದ ಮಿತ್ತ ಪೆರಾಜೆ ಎಂಬಲ್ಲಿ ರಾತ್ರಿ ಬೀಸಿದ ಭಾರೀ ಬಿರುಗಾಳಿ ಮಳೆಗೆ ಮರವೊಂದು ವಿದ್ಯುತ್ ಕಂಬದ ಮೇಲೆ ಬಿದ್ದ ಪರಿಣಾಮ ವಿದ್ಯುತ್ ಕಂಬ ಮುರಿದು ಹಲವು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ.